ಬಂಟ್ವಾಳ ತಾಲೂಕಿನ ಕುರ್ನಾಡು ಪಿದಮಲೆ ಶ್ರೀ ಮಹಾಮಾಯಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ಗೋಂದಲು ಪೂಜಾ ಪ್ರಯುಕ್ತ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಹಸಿರು ಹೊರೆಕಾಣಿಕೆಗೆ ಶ್ರೀ ಕ್ಷೇತ್ರ ಮುಡಿಪು ಇದರ ಆಡಳಿತ ಮುಖ್ಯಸ್ಥರಾದ ಮುರಳಿ ಮೋಹನ್ ಭಟ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಶ್ರೀ ಕ್ಷೇತ್ರ ಮುಡಿಪಿನಿಂದ ಕಾಯರಗೋಳಿ ಮಿತ್ತಕೋಡಿ ಪಡೀಲ್ ಬೊಳಿಯಾರ್ ಕುರ್ನಾಡ್ ಅಂಗಣೆಮಾರ್ ಮೂಲಕ ಪಿದಮಲೆಗೆ ಆಗಮಿಸಿತ್ತು. ಈ ವೇಳೆ ಗೌರವಾಧ್ಯಕ್ಷ ಕಿಶೋರ್ ನಾಯ್ಕ್ ನಾಗುರಿ, ಅಧ್ಯಕ್ಷ ಜಗದೀಶ್ ಆಳ್ವ ಕುವೇತ ಬೈಲು, ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸ್ ನಾಯ್ಕ್ ಕುರ್ನಾಡು, ಕೋಶಾಧಿಕಾರಿ ಗೋಪಾಲ್ ನಾಯ್ಕ್ ಕಟ್ಟೆಮಾರ್, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಜೊತೆ ಕಾರ್ಯದರ್ಶಿಗಳು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಬುಧವಾರ ಮಟ್ಟ ಹೋಗಲಿ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.